ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯು ಮೇಯರ್ ದಿವಾಕರ್ ಪಾಂಡೇಶ್ವರ್ ರವರ ಅಧ್ಯಕ್ಷತೆಯಲ್ಲಿ ಪಾಲಿಕೆ ಮಂಗಳ ಸಭಾಂಗಣದಲ್ಲಿ ನಡೆಯಿತು. ಆರಂಭದಲ್ಲಿ ಮೇಯರ್ ರವರು ಪಾಲಿಕೆ ಸದಸ್ಯರಿಗೆ ಕರ್ನಾಟಕ ಪೌರ ನಿಗಮಗಳ ಕೈಪಿಡಿಯನ್ನು ಹಸ್ತಾಂತರಿಸಿದರು. ಬಳಿಕ ಸಭೆಯಲ್ಲಿ ನಗರದ ಅಭಿವೃದ್ಧಿ ವಿಚಾರದ ಕುರಿತು ಆರೋಪ ಪ್ರತ್ಯಾರೋಪಗಳು ಕೇಳಿಬಂತು. ಇನ್ನು ಪ್ರಮುಖ ವಿಚಾರಗಳಾದ ಕುಡಿಯುವ ನೀರು ಟೋಯಿಂಗ್ನ ಕುರಿತು ಚರ್ಚಿಸಲಾಯಿತು ಮತ್ತು ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ನಾರಾಯಣಗುರು ಅವರ ಹೆಸರಿಡಬೇಕು ಅಂತ ವಿಪಕ್ಷ ನಾಯಕರಾದ ಮಹಮ್ಮದ್ ರವೂಫ್ ಒತ್ತಾಯಿಸಿದರು. ಒಟ್ಟಿನಲ್ಲಿ ನಗರದಲ್ಲಿ ಆಗಬೇಕಾಗಿರುವ ಅನೇಕ ಅಭಿವೃದ್ಧಿ ವಿಚಾರದ ಕುರಿತು ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ವಾಕ್ಸಮರ ನಡೆಯಿತು. ಏನಂತ ಹೇಳಿದ್ರೆ, ನಾನು ನಿಮಗೆ ಬ್ರಹ್ಮಶ್ರೀ ನಾರಾಯಣಗುರು ದೇವಾಂತೇಳಿ ರೈಲ್ವೆ ಸ್ಟೇಷನ್ ನಾಮಕರಣ ಮಾಡಲಿಕ್ಕೆ ನಾನು 21ನೇ ತಾರೀಕು ನಿಮಗೆ ನಾನು ಕೊಟ್ಟಿದ್ದೆ. ಅದರ ಪ್ರಕಾರ ನೀವು ಅಜೆಂಡಾದಲ್ಲಿ ಬಂದು ಆದಮೇಲೆ ಲಾಸ್ಟ್ ಮಿನಿಟ್ಗೆ 12 ಗಂಟೆವರೆಗೆ ಇನ್ನೊಂದು ನಾಮಕರಣದ ಬಗ್ಗೆ ಬಂದಿದೆ. ಆವಾಗ ತಮಗೆ ಹೇಳ್ಬೋದಿತ್ತು. ಯಾಕೆಂತ ಹೇಳಿದ್ರೆ ಒಂದ್ಸಲ ಆ ರೈಲ್ವೆ ಸ್ಟೇಷನ್ಗೆ ನಾಮಕರಣ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರನ್ನು ಪ್ರಸ್ತಾವನೆ ಆಗಿದೆ, ಎಜೆಂಡಾದಲ್ಲಿ ಬಂದಿದೆ. ಆದ ಕಾರಣ ಇದನ್ನು ಬಿಟ್ಟು ನೀವು ಬೇರೆ ಯಾವುದೇ ಒಂದು ಇದಕ್ಕೆ ನಾಮಕರಣ ಮಾಡಲಿಕ್ಕೆ ನೀವು ಕೊಡಿ ಅಂತ ಹೇಳಿ ತಮಗೆ ಹೇಳ್ಬೋದಿತ್ತು. ನೀವು ಅದನ್ನು ಕಲಿಸಿದ್ರೆ ಸರಿಯಾ ಅಂತ. ಮೊನ್ನೆ ತಾನೇ ಒಂದು ಮಗು ಕಾರಲ್ಲಿ ಕೂತಾಗ ಟೋ ಮಾಡಿಕೊಂಡು ಹೋಗಿದ್ದಾರೆ. ಅದಕ್ಕೆ ಒಳ್ಳೆಯ ಸಮಜೀಸಿ ಕೊಟ್ಟಿದ್ದಾರೆ ಯಾರು ಟ್ರಾಫಿಕ್ ಪೊಲೀಸ್ನವರು, ಎಲ್ಲ ಡಿಪಾರ್ಟ್ಮೆಂಟ್ನವರು ಇದ್ದಾರೆ ಇಲ್ಲಿ. ಅಲ್ಲ, ತಿಂಟಿತ್ತು, ಮಗುವನ್ನು ನಾವು ನೋಡಲಿಲ್ಲ ಅಂದರೆ ಆ ಕಾರು, ನಾನು ಇಲ್ಲಿ ಸದನದಲ್ಲಿ ಅದು ಸಣ್ಣ ವಿಷಯ ಅಲ್ಲ, ಅದು ಟ್ರಾಫಿಕ್ ಮೀಟಿಂಗಲ್ಲಿ ಹೇಳಬೇಕು. ಆ ಕಾರು ಅಲ್ಲಿ ಟಿಂಟ್ ಹಾಕಿದಲ್ಲ, ಅವ್ರು ಎಲ್ಲಿಂದ ಬಂದಿರ್ಬೋದು. ಒಂದೊಂದು 10 ಮೀಟ್ರಿಗೆ ಒಂದೊಂದು ಪೊಲೀಸ್ ಉಂಟು. ಆ ಟಿಂಟ್ ಕಾರ್ ನೋಡಿಲ್ವಾ? ಒಂದು ವೇಳೆ ಆ ಟೋ ಮಾಡುವಾಗ ಮಗುವಿಗೆ ಏನಾದರೂ ಆಗ್ತಿದ್ರೆ ಮಂಗಳೂರು ಮಹಾನಗರ ಪಾಲಿಕೆಗೆ ಬ್ಲೇಮ್ ಬರ್ತಿತ್ತು. ಬ್ಲೇಮ್ ಬಿಡಿ, ಆ ಜೀವ ಹೋಗ್ತಿದ್ರೆ ಏನಾಗ್ತಿತ್ತು? ನಾನು ನಿಮ್ಮ ಹತ್ರ ಕಳಕಳಿಯ ವಿನಂತಿ ಮಾಡೋದು, ಆ ಟೋಯಿಂಗ್ ವೆಹಿಕಲ್ ಅನ್ನು ತಕ್ಷಣ ನಿಲ್ಲಿಸಬೇಕು.